ಹಾಯ್ ಫ್ರೆಂಡ್ಸ್, ನಾನಿವತ್ತು ನನ್ನ ಹೇರ್ ಕಟ್ ಮಾಡಲಿಕ್ಕೆ ಸಲೂನಿಗೆ ಹೋಗ್ತಿದ್ದೇನೆ ನನ್ನ ಅಕ್ಕನ ಜೊತೆ. ನಾನು ಯಾವ ಥರ ಹೇರ್ ಸ್ಟೈಲ್ ಮಾಡ್ತೇನೆ ಮತ್ತೆ ಹೇಗೆ ನಾನು ಎಲ್ಲಿಗೆ ಹೋಗ್ತೇನೆ ಅಂತ ನೀವು ಕೂಡ ಬಂದು ನೋಡಿ. ಯಾಕಂದರೆ ನನ್ನ ಕೂದಲು ಉದ್ದ ಬೆಳೆದಿದೆ. ಹೇರ್ ಕಟ್ ಸೈಡಲ್ಲೆಲ್ಲ ಇದು ತೆಗೀರಿ, ಶಾರ್ಟ್ ಮಾಡಿ, ಮೇಲೆ ಸ್ವಲ್ಪ ಇರಲಿ. ಸ್ಟೈಲ್ ಮಾಡಬೇಕಾ ಅಲ್ಲ ಡೀಪ್ ಶಾರ್ಟ್ ಬೇಕಿತ್ತು ಅಲ್ಲ ಸ್ವಲ್ಪ ಶಾರ್ಟ್ ಇಲ್ಲಿ ಸ್ವಲ್ಪ ಶಾರ್ಟ್ ಡೀಪ್ ಶಾರ್ಟ್ ಬೇಡ ಅಲ್ಲ, ಸಣ್ಣದು ಮಾಡ್ತಾರೆ 0 ನಂಬರ್ ಆ ಥರ ಯಾವುದು ಬೇಡ ಅಲ್ಲ. ರೌಂಡ್ ಕಟ್ ಮಾಡೋದಾ? ರೌಂಡ್ ಕಟ್ ಅಂದರೆ ಹೀಗೆಲ್ಲ ಕೊಡ್ತಾರೆ, ಇಲ್ಲಿ ಲೈನ್ ಹಾಕ್ತೇವೆ ನಾವು ಈ ರೀತಿ ಮಾಡಿ, ಹಾಗೆ ಬೇಕಾ? ಇಲ್ಲಿ ಎಲ್ಲ ಸ್ವಲ್ಪ ಕಟ್ ಮಾಡಿ ಮತ್ತೆ ಇಲ್ಲಿ ಎಲ್ಲ ಇರಲಿ, ಅದು ಹೀಗೆ ಹಾಗಾದ್ರೆ ಇಲ್ಲಿ ಈ ಥರ ನಾವೆಲ್ಲ ಡೀಪ್ ಶಾರ್ಟ್ ಮಾಡಿ ಕಟ್ ಎಲ್ಲ ಕೊಡ್ತೇವೆ, ಅದೆಲ್ಲ ಬೇಡ. ಇದು ಸ್ವಲ್ಪ ಹೋದರೆ ಸಾಕು, ಮೇಲ್ಗಡೆ ಉದ್ದ ಬೇಕಲ್ಲ ನಿಮಗೆ, ಆಮೇಲೆ ಕಟ್ ಮಾಡಿ ಅದು ಶಾರ್ಟ್ ಮಾಡ್ತೇವೆ. ಇದೆಲ್ಲ ಉದ್ದ ಇದೆ ನೋಡಿ, ಇದೆಲ್ಲ ಇನ್ನದು ಫೈನಲ್ ಲುಕ್ ನೋಡಿ. ಸೊ ಫ್ರೆಂಡ್ಸ್, ನಾವೀಗಷ್ಟೇ ಮನೆಗೆ ಬಂದ್ವಿ. ಸೊ ಹೇಗುಂಟು ನನ್ನ ಹೇರ್ ಸ್ಟೈಲ್? ನಾನೀಗ ಸ್ನಾನಕ್ಕೆ ಹೋಗ್ತಿದ್ದೇನೆ. ಸೊ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬಾಯ್ ಬಾಯ್.